ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿರುವ ಸೈಯದ್ ಶಂಸುದ್ದೀನ್ ದಲಿಯುಲ್ಲಾಹಿ ಅವರ ದರ್ಗಾದ ಉರುಸ್ ಕಾರ್ಯಕ್ರಮವು ಮಾರ್ಚ್ 13ರಂದು ನಡೆಯಲಿರುವುದಾಗಿ ಜಮಾತ್ ಕಮಿಟಿ ಉಪಾಧ್ಯಕ್ಷ ಅಮೀರ್ ಹಮ್ಜಾ ಹೇಳಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲ್ ಹಾಜ್ ಪಿಬಿ ಅಹಮದ್ ಮುಸ್ಲಿಯಾರ್ ಇವರು ಧ್ವಜಾರೋಹಣ ಮಾಡುವ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಆ ಬಳಿಕ ಸಂದಲ್ ಮೆರವಣಿಗೆ ನಡೆಯಿದ್ದು ಮಗ್ರಿಬ್ ನಮಾಜಿನ ಬಳಿಕ ಸೈಯದ್ ಶಂಸುದ್ದೀನ್ ವಲಿಯುಲ್ಲಾಹಿ ಅವರ ಕುಟುಂಬಸ್ಥರಾದ ಸೈಯದ್ ಸಿರಾಜುದ್ದೀನ್ ಬಾ ಅಲವಿ ತಂಗಲ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಕೂಡ್ ಜಿಯಾರತ್ ನೆರವೇರಲಿದೆ ಎಂದು ತಿಳಿಸಿದ್ದಾರೆ. ಸುಮಾರು 52 ಕಾಪು ಪೊಲಿಪು ಜಾಮಿಯಾ ಮಸೀದಿಯ ವಠಾರದಲ್ಲಿ ಅಂತ್ಯ ವಿಶ್ರಾಂತಿಗೊಂಡಿರತಕ್ಕಂತಹ ಸೈಯದ್ ಶಂಸುದ್ದೀನ್ ವಲಿಯುಲ್ಲಾ ಇವರ ಉರುಸು ಕಾರ್ಯಕ್ರಮವು ಇದೇ ಶನಿವಾರ ನಾಡ್ದು 13 ತಾರೀಕು ಇಲ್ಲಿ ಸಂಜೆ 4:15 ಗಂಟೆ ನಂತರ ಧ್ವಜಾರೋಹಣ ಮಾಡುವ ಮುಖಾಂತರ ಇದನ್ನು ಆರಂಭಿಸಲಿದ್ದೇವೆ. ಪೊಲಿಪು ಮಸೀದಿಯ ಮಾಜಿ ಖತೀಬರಾದಂತಹ ಅಲ್ ಹಾಜ್ ಪಿಬಿ ಅಹಮದ್ ಮುಸ್ಲಿಯಾರ್ ಕಾಪು ಉಸ್ತಾದ್ ಇವರು ಧ್ವಜಾರೋಹಣ ಮಾಡುವ ಮುಖಾಂತರ ಈ ಒಂದು ಉರುಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅಂದರೆ ಕಾಪು ಜಮಾತಿಗೆ